ಚವ್ವದಾಳಿಯಲ್ಲಿ ಪ್ರತಿ ಹೋರಾಟವನ್ನು ನೀಡುವ ತವಕದ ಮೂಲಕ ಆಟಗಾರರು ಮಿಥುನನ ಮೇಲೆರಗುವ ಪ್ರಯತ್ನದಲ್ಲಿ ಚವ್ವ ಥರ್ಡ್ ರೈಟ್ ಡೂ ಆರ್ ಡೈನಲ್ಲಿ ಡಿಫೆಂಡರ್ಗಳಾಗಿ ಕಾರ್ನರ್ನಲ್ಲಿ ಗಣೇಶ ಸಂತು 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 ಅಬ್ಬಬ್ಬಬ್ಬಬ್ಬ ಉತ್ತರ ಕನ್ನಡದ ಸಂತುವಿನ ಬಿಗಿ ಹಿಡಿತ. ಇದು ರಾಜೇಶ್ ಅವರ ಶಿಷ್ಯ. ಅರೆ ಎಂತ ಟ್ಯಾಕಲ್ ಬರ್ತಾ ಇದೆ. ನಿರೀಕ್ಷೆಗಳಂತೆ ಪಂದ್ಯದಲ್ಲಿ ಮರಳುತ್ತಾ ಇದೆ. ರೋಚಕತೆಯ ಹೋರಾಟಕ್ಕೆ ವೇದಿಕೆ. ಅದ್ಭುತ ಆಟದ ಮೂಲಕ ಅಂಕಣದಲ್ಲಿ ಎರಡೂ ತಂಡಗಳು ಕೂಡ ಪ್ರತಿ ಹೋರಾಟದ ಸರ್ವಾಂಗೀಣ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದೆ. ಆ ಪ್ರಕಾರವಾಗಿ ಪಂದ್ಯದಲ್ಲಿ ಮುನ್ನಡೆಯ ಅವಧಿ ಶ್ರೇಯಸ್ ಮೂಲಕ ದಾಳಿ. ಈತೊಂಜಿ ಬೊರ್ಲುದ ಕ್ರೀಡಾಕೂಟ ಈತ ಜನ ನಿದ್ರೆ ಬಿಡುದು ಮ್ಯಾಚ್ ತಗೊಂಡಿಲ್ಲ ಆರೋಗ್ಯ ಎಂತುಲ್ಲ ಆರಾಮ್ಸೆ ಜೀವನ ಮ್ಯಾಚ್ ಜಪ್ಪರಗಿಂದ ಬೈದಿಲ್ಲ ಕಾದು ಆರ್ಲಕ್ಲೆ ಗೊತ್ತಾಂಡರೆ ಅಲೆ ಮೋನೆ ಬೂಜು ಡ್ಯೂ ಆರ್ ಡೈ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಶ್ರವಣ ನಿಶಾನನ ಮೇಲೆರಗುವ ಪ್ರಯತ್ನದ ವೇಳೆಯಲ್ಲಿ ಕುಶನ ಮೂಲಕ ಅದ್ಭುತ ಪ್ರಯತ್ನ. ಟ್ಯಾಕಲ್ ಪಾಯಿಂಟ್ ಬರುತ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ಗಣೇಶ್ ಸಂತು ಕಾರ್ನರ್ನಲ್ಲಿ ಅಜೀಜನ ಜೊತೆಗೂಡಿ ರಾಖಿಯ ಪ್ರಯತ್ನಗಳಿಗೆ ತಡೆಯೊಡ್ಡುವ ಯೋಜನೆಯಲ್ಲಿ ಸಮಯದ ಪೂರ್ಣ ಅವಲೋಕನಗಳ ಮಧ್ಯೆ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಹನ್ನೊಂದು ಹತ್ತರಲ್ಲಿ ಸ್ಪರ್ಧೆ. ಒಂದೇ ಒಂದು ಅಂಕದ ಅಂತರವನ್ನು ಬಳಸಿಕೊಳ್ಳುವ ವೇಳೆಯಲ್ಲಿ ಥರ್ಡ್ ರೈಟ್ ಡ್ಯೂ ಆರ್ ಡೈ ಮಾಡು ಇಲ್ಲವೇ ಮಡಿಯಲ್ಲಿ ರಾಖಿ. ರಾಕೇಶ ರಾಖಿ ಬೆಳಗಿನ ಜಾವದಲ್ಲಿ ಪ್ರತಿ ಹೋರಾಟದ ಸಂಚಿನ ಪ್ರತಿರೋಧವನ್ನು ನೋಡಿ ಸೂಪರ್ ಟ್ಯಾಕಲ್. ಮಧ್ಯಂತರ ವಿರಾಮ. ಮೊದಲ 12-11ರಲ್ಲಿ ಸ್ಪರ್ಧೆ. ಅಜೀಜ್ ಮೂಲಕ ದಾಳಿ. ಒಂದು ಅಂಕದ ಅಂತರದಲ್ಲಿ ಮುನ್ನಡೆಯಲ್ಲಿ ಪಟ್ಲಾಪರಿಸ್ ಕಲ್ಲಿಗೆ ಬಿದ್ದರೆ ದ್ವಿತೀಯ ಅವಧಿಯಲ್ಲಿ ಪ್ರತಿ ಹೋರಾಟದ ಮೂಲಕ ಮರಳುವ ಸೂಚನೆಗಳ ಮೂಲಕ ಎರಡೂ ತಂಡಗಳು ಸೆಮಿಫೈನಲ್ ಕಡೆಗೆ ಹೆಜ್ಜೆ ಇಡುವ ಮತ್ತೊಂದು ತಂಡ ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವ ಹೊತ್ತಿನಲ್ಲಿ ನಾವಿದ್ದೇವೆ. ಪ್ರಥಮ ನಗದಿನ ರಾಶಿ 50,000 ಬಹುಮಾನಗಳಾದರೆ ಈ ಕೂಟದ ಅಂತಿಮ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಫ್ರೆಂಡ್ಸ್ ಸಿಂಡಿಕೆರೆ ಭಾರತ್ ಆಡಿಟೋರಿಯಂ ವಿಟ್ಲ ತಂಡದ ಆಟಗಾರ ತಡಮಾಡದೆ ಸಿದ್ಧಗೊಳ್ಳುವಂತೆ ಕೋರಿಕೆ. ಮತ್ತೆ ಮರಳುತ್ತಾ ಇದೆ ಸ್ಪರ್ಧೆಯಲ್ಲಿ ಅವಧಿ ವಿದ್ಯುತ್ ಮೂಲಕ ದಾಳಿ. ನಿಶಾನ್ ಸರ್ವಾಂಗೀಣ ಪ್ರಯತ್ನವನ್ನು ಮುಂದುವರಿಸಿಕೊಳ್ಳುವ ವೇಳೆಯಲ್ಲಿ
ಆಟವನ್ನು ಮುಂದುವರಿಸಿಕೊಳ್ಳುತ್ತಾ ನಿರೀಕ್ಷಿತವಾದ ಉತ್ತರ. ಥರ್ಡ್ ರೈಟ್, ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಬಡಿದಾಳಿಯಲ್ಲಿ. ಓಹೋ, ಪ್ರಮುಖ ನಿಲುವನುಗಳ ಮೂಲಕ ದರ್ಶನ್ ನಿಶಾನ್ ಅದ್ಭುತವಾದ ಕಾಂಬಿನೇಷನ್ ವರ್ಕ್ ಆಗಿದೆ. ಮಿಥುನ ಒಳಾಂಗಣಕ್ಕೆ ಆಗಮನ. ಥರ್ಡ್ ರೈಟ್, ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಬಡಿ. ಮತ್ತೆ ಗಣೇಶ ಸಂತು ಕಾರ್ನರ್ನಲ್ಲಿ ವಿದಿತ್ ಅದ್ಭುತವಾದ 3 ಡಿಫೆಂಡರ್ಗಳು. ಓಹೋ, ಗಣೇಶ ದಿಸ್ ಇಸ್ ಆಲ್ ಔಟ್ ಆಗಿದೆ. ಬೆಳಗಿನ ಜಾವದಲ್ಲಿ ಎದುರಾಳಿಯ ಅಂಕಣದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಮಿಥುನ್. ಆಲ್ ಔಟ್ ಆಗಿದೆ ಪಟ್ಲ. ಹದಿನಾಲ್ಕು 12ರಲ್ಲಿ ವಿದಿತ್ ಅನಿರೀಕ್ಷಿತವಾಗಿ ಆಘಾತವನ್ನು ತಂದುಕೊಂಡ ಉಮಾಮಹೇಶ್ವರಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅನ್ಸೀಪ್ ವಿದಿತ್ ಒಳಾಂಗಣದಲ್ಲಿ ಪ್ರಮುಖ 2 ದಾಳಿಗಾರರ ಅವಕಾಶವನ್ನು ಪಡೆದುಕೊಳ್ಳುವ ಮೂಲಕ ಅಂಕಣದಲ್ಲಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವಲ್ಲಿ. ದಾಳಿಯಲ್ಲಿ ಅಂತಿಮ ಆಟಗಾರ ವಿದಿತ್. ಪಂದ್ಯವನ್ನ ಯಾವ ರೀತಿಯಲ್ಲಿ ಮುಂದುವರಿಸಿಕೊಳ್ಳಲಿದ್ದಾರೆ ಅನ್ನುವುದರ ಚಿಂತನೆಗಳ ಮೂಲಕ ದರ್ಶನ್ ರೆಡ್ಡಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ 8-13 18-13 18-13ರಲ್ಲಿ ಸ್ಪರ್ಧೆ. ಮುನ್ನಡೆಯ ಉಳಿಕೆಯ ಪ್ರಯತ್ನಗಳಲ್ಲಿ ಉಮಾಮಹೇಶ್ವರಿ ಆದರೆ ಚವ್ವಾ ಶಬನ ದರ್ಶನ್ ಇವತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಇದೆ. ಸತತ ಡಿಫೆನ್ಸ್ ಮೂಲಕ ಅಂಕ ಗಳಿಕೆಯಲ್ಲಿ ಯಶಸ್ವಿಯಾದ ದರ್ಶನ್ ರೆಡ್ಡಿ. ಲಾಳಿಯಲ್ಲಿ ರಾಕೇಶ. ಪಟ್ಲ ಫ್ರೆಂಡ್ಸ್ ಕಲ್ಲಿಗದ ಡಿಫೆಂಡರ್ಗಳನ್ನು ನೋಡಿ, ಎಂತ ಪರಿಪೂರ್ಣವಾದ ಡಿಫೆಂಡರ್ಗಳು. ವಿದಿತರಿದ್ದಾನೆ, ಗಣೇಶನಿದ್ದಾನೆ, ಸಂತು, ಕಂದಲ್ ಅಜಿಲ್. ಮರಳಿ ಯತ್ನವನ್ನು ಮಾಡುವ ಮೂಲಕ ಮತ್ತೆ ಕುಶನ ಅದ್ಭುತವಾದ ಆಟ. ದಾಳಿಯಲ್ಲಿ ಮಿಥುನ್ ಯಶಸ್ವಿಯಾದ ಮುನ್ನಡೆ ಉಮಾಮಹೇಶ್ವರಿಯ ಪರವಾಗಿದೆ. ಆರಂಭದ ಅವಧಿಯಿಂದ ಅಂತ್ಯದವರೆಗೂ ಕೂಡ ಗಣೇಶ ಸೆಂಟ್ರಲ್ ಲೈನ್ ಸಮೀಪದಲ್ಲಿ ಮಾಡಿದ ಪ್ರಯತ್ನ ವ್ಯರ್ಥವಾಗಿದೆ. ವಿಶ್ರಾಂತಿಯ ಕೋರಿಕೆ 21-14 ಶಬಾನಾ 15ನೇ ಅಂಕದ ಜೋಡಣೆಯಾಗಿದೆ. 21-15 6 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ ಉಮಾಮಹೇಶ್ವರಿ. ಶ್ರವಣ ಇರಾದ ಶ್ರವಣ ಮತ್ತೆ ಮಿಥುನ ದಾಳಿಯಲ್ಲಿದ್ರೆ ಈ ಭಾಗದಲ್ಲಿ ಶ್ರವಣನ ಅದ್ಭುತವಾದ ದಾಳಿಯ ಮೂಲಕ ಪಂದ್ಯವನ್ನು ಮರಳಿ ತರುವ ಯೋಜನೆಯಲ್ಲಿ
पटला फ्रेंड्स कल्लेगा ಸೇಡು ಮುಯ್ಯಿಗೆ ಮಲ್ಟಿಪಲ್ ಪಾಯಿಂಟ್ಸ್ ಜೊತೆಗೆ ಮರಳಿದ ಮಿಥುನ್ ಗೌಡ. (23-19) 23-19 ಸ್ಪರ್ಧೆ. 23-19 ಜಾನ್ ಕೊಹ್ಲಿ ಅನ್ಸಿ ಯುವ ಸ್ಥಳೀಯ ಆಟಗಾರ ದಾಳಿಯ ಮೂಲಕವಾಗಿ ಎದುರಾಳಿಗಳನ್ನು ಕಂಗಡಿಸುವ ಪ್ರಯತ್ನದಲ್ಲಿರುವ ಆಟಗಾರನಾಗಿ ರೋಚಕ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಸ್ಪರ್ಧೆ. 5 ಅಂಕಗಳ ಅಂತರದಲ್ಲಿ 4 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. 23-19 ಸತತವಾದ ಯಶಸ್ವಿ ದಾಳಿಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕ ಮಿಥುನ ಈ ಪಂದ್ಯವನ್ನು ತಮ್ಮ ತೆಗೆದುಕೊಳ್ಳುವ ಪ್ರಯತ್ನದಲ್ಲಿರುವ ಅವಳಿ ಆಟಗಾರರು ಕೂಡ ನಿರೀಕ್ಷೆಯ ದಾಳಿಗಳ ಮೂಲಕ ಮತ್ತೆ ಅನ್ಸಿ ಜಾನ್ ಕೊಹ್ಲಿ ಕುಶನ ಮೇಲೆರಗುವ ಪ್ರಯತ್ನದ ವೇಳೆಯಲ್ಲಿ ಹೋರಾಟವಾಗಿದೆ. ದಿಟ್ಟ ಹೋರಾಟದಲ್ಲಿ ಅವಧಿ ರೋಚಕತೆಯ ಸ್ಪರ್ಶವನ್ನು ಮುಂದುವರಿಸಿಕೊಳ್ಳುವಂತ ನಿರೀಕ್ಷೆಗಳಿದೆ. ಪೂರ್ಣ ಸಮಯವನ್ನು ಕಳೆಯುವ ಯೋಜನೆಗಳ ಮೂಲಕ ಕೊನೆಯ 5 ನಿಮಿಷಗಳ ಅವಧಿ. ಮುನ್ನಡೆಯಲ್ಲಿ ಉಮಾಮಹೇಶ್ವರಿ. ಥರ್ಡ್ ರೈಟ್ ಯು ಆರ್ ರೈಟ್ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಅನ್ಸಿ ಅನಿರೀಕ್ಷಿತ ಆಘಾತ ಶ್ರೇಯಸ್ಸನ ಮೂಲಕವಾಗಿ ಅಂಕದ ಗಳಿಕೆಯ. ಥರ್ಡ್ ರೈಟ್ ಯು ಆರ್ ರೈಟ್ ಮಾಡು ಇಲ್ಲವೇ ಮಡಿ. ಗಣೇಶ ಡಬಲ್ ಟೈ ಹೋಲ್ ಮೂಲಕ ಬಂದಿಯಾದ ಮಿಥುನ ಮರಳುತ್ತಾ ಇದೆ ಪಂದ್ಯ. ಬಟ್ಲಾ ಫ್ರೆಂಡ್ಸ್ ಕಲ್ಲಿಗ ಉಮಾಮಹೇಶ್ವರಿ ಕಾಪಿ ಕಾರ್ಡ್. ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಇದೆ. ಅಂಕಗಳ ಅಂತರ ಕಡಿಮೆಗೊಳ್ಳುವ ವೇಳೆಯಲ್ಲಿ 23-21 23-21 2 ಅಂಕಗಳ ಅಂತರ. ಇಪ್ಪತ್ತ 21 ಪರಿಪೂರ್ಣತೆಯ ಆಟವನ್ನು ಗಮನಿಸಿಕೊಳ್ಳುವ ಮೂಲಕ ಹೋರಾಟದ ಅವಧಿಯ ವೇಳೆ ಶ್ರೇಷ್ಠ ಲಯವನ್ನು ಮುಂದುವರಿಸಿಕೊಳ್ಳಲಾರಂಭಿಸಿದ ಸ್ಪರ್ಧೆ. ಕೊನೆಯ 3 ನಿಮಿಷ 23-21 2 ಅಂಕಗಳ ಅಂತರವಿದೆ. ದಾಳಿಯಲ್ಲಿ ರಾಖಿ. ಎರಡು ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ಪ್ರತಿಯೊಬ್ಬ ಪ್ರೇಕ್ಷಕನನ್ನ ಕೂಡ ಅಂಕಣದ ಒಳಭಾಗದಲ್ಲಿ ಆಗುವ ಪಂದ್ಯವನ್ನು ನೋಡುವಂತೆ ಮಾಡಿದ ನಿಮಿಷಗಳು. 23-21 ಥರ್ಡ್ ರ್ಯಾಂಕ್ ಯು ಆರ್ ರೈಟ್ ಮಾಡು ಇಲ್ಲವೇ ಬಡಿ.
ನಿಶಾನ್ ಕುಶಾರ್ ಕೊನೆಯ 2 ನಿಮಿಷ 25-21 ಥರ್ಡ್ ರೈಟ್ 25-21 25-21 ಹೋರಾಟ 4 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಕಾಪಿಕಾಡ್ ವಿದ್ಯುತ್ ಮೂಲಕ ದಾಳಿ ಇದೆ. ಚೆನ್ನಿಕೆರ ಭಾರತ್ ಆಡಿಟೋರಿಯಂ ವಿಟ್ಲಬನಿ ಲಾಸ್ಟ್ ಮಿನಿಟ್ ಕೊನೆ ಸಂಪನ್ನಗೊಳ್ಳುತ್ತಾ ಇದೆ. ಉಮಾ ಮಹೇಶ್ವರಿ ಎಂಟರ್ ದ ಸೆಮೀಸ್. ಉಮಾ ಮಹೇಶ್ವರಿ ಸೆಮಿಫೈನಲ್ ಪ್ರವೇಶವನ್ನು ಮಾಡುತ್ತಾ ಇದೆ. ಫ್ರೆಂಡ್ಸ್ ಚೆನ್ನಿಕೆರ ಭಾರತ್ ಆಡಿಟೋರಿಯಂ